ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಕ್ತ ಸಂಗ್ರಹ ಅಭಿಯಾನ ನಡೆಯಿತು. ಮಂಗಳೂರಿನ ಲೇಡಿ ಹಿಲ್ನ ಪ್ರೆಸ್ ಕ್ಲಬ್ನ ಮುಂಭಾಗದಲ್ಲಿ ನಡೆದ ರಕ್ತ ಸಂಗ್ರಹ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರೆಡ್ ಕ್ರಾಸ್ ಕೋವಿಡ್ನ ಸಂದರ್ಭ ಹಾಗೂ ಕೋವಿಡ್ ಬಳಿಕವೂ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ರಕ್ತದ ಕೊರತೆ ಇರುವ ಈ ಸಮಯದಲ್ಲಿ ರಕ್ತದ ಅವಶ್ಯಕತೆ ಇರುವ ರೋಗಿಗಳಿಗೆ ರಕ್ತವನ್ನು ಒದಗಿಸುವ ಕೆಲಸ ಮಾಡ್ತಾ ಇರೋದು ಶ್ಲಾಘನೀಯ ಅಂತ ಹೇಳಿದರು. ಇನ್ನು ರೆಡ್ ಕ್ರಾಸ್ ರೋಟರಿ ರಕ್ತ ಸಂಗ್ರಹ ಬಸ್ ನಗರದಾದ್ಯಂತ ಸಂಚರಿಸಲಿದ್ದು, ರಕ್ತದಾನ ಮಾಡಲಿಚ್ಛಿಸುವವರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಬಹುದು. ನಾವು ಯೂಶುವಲಿ ರೆಡ್ ಕ್ರಾಸ್ ಭಾಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಬ್ಲಡ್ ಬ್ಯಾಂಕನ್ನು ರಕ್ತದಾನ ಮಾಡಿಸೋದು ಮತ್ತು ರಕ್ತವನ್ನು ಸಂಬಂಧಪಟ್ಟ ರೋಗಿಗಳಿಗೆ ತಲುಪಿಸೋ ಹಾಗೆ ಮಾಡುವಂಥ ಒಂದು ಮೇಜರ್ ರೆಸ್ಪಾನ್ಸಿಬಿಲಿಟಿಯನ್ನು ಏನು ತೊಗೊಂಡಿರ್ತಾರೆ. ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಇವತ್ತು ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದವರು ಕೂಡ ಒಂದು ಪಾರ್ಟ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತೆಗೆದುಕೊಂಡು ಜನರಲ್ಲಿ ಹೆಚ್ಚಿನ ಮಟ್ಟದ ಜಾಗೃತಿ ನಮಗೇನಾಗ್ತಾ ಇದೆ, ಕೋವಿಡ್ ನಂತರ ರಕ್ತದಾನ ಮಾಡುವಂಥರ ಸಂಖ್ಯೆ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅನ್ನೋವಂಥ ಒಂದು ಇದರೊಳಗಡೆ, ಮತ್ತು ಇದಾದ ನಂತರ ಮುಂಚೆ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಆಕ್ಸಿಡೆಂಟ್ಸ್ಗಳೆಲ್ಲ ಕಡಿಮೆ ಆಗಿತ್ತು. ಇದಾದ ನಂತರ ಡೆಲಿವರಿ ಮತ್ತು ಬೇರೆ ಅಂಥ ರಸ್ತೆ ಅಪಘಾತಗಳಲ್ಲಿ ರಕ್ತದ ರಿಕ್ವೈರ್ಮೆಂಟಿನ ಜಾಸ್ತಿ ಆಗಿರೋದ್ರಿಂದ, ಕೊಡುವವರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ರೆಡ್ ಕ್ರಾಸ್ ಸಹಾಯದೊಂದಿಗೆ ಏನು ವೃತ್ತಿನಿರತ ಪತ್ರಕರ್ತರ ಸಂಘದವರು ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಇದು ಶ್ಲಾಘನೀಯ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜನಜಾಗೃತಿ ಮೂಡಿಸಿ ಭಾಳಷ್ಟು ಜನರು ಮುಂದೆ ಬಂದು ರಕ್ತದಾನವನ್ನು ಮಾಡಿ ಭಾಳಷ್ಟು ಜನರ ಜೀವನ ಉಳಿಸಲಿಕ್ಕೆ ಸಹಾಯ ಆಗುತ್ತೆ. ಈ ಸಂದರ್ಭದಲ್ಲಿ ಯತೀಶ್ ಬೈಕಂಪಾಡಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಸಿಎ ಶಾಂತರಾಮ್ ಶೆಟ್ಟಿ, ಗೌರವ ಕಾರ್ಯದರ್ಶಿ ಎಸ್ಎ ಪ್ರಭಾಕರ್ ಶರ್ಮಾ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರಾದ ಬಿ ರವೀಂದ್ರ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ್ ಇಂದಾಜೆ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಮತ್ತಿತರರು ಉಪಸ್ಥಿತರಿದ್ದರು. ಇವರು ಎನ್ವೈರನ್ಮೆಂಟ್ ಸ್ಟೂಡೆಂಟ್ ಡೆಲ್ಲಿ ಅವರು,